ಉಡುಪಿ ಮತ್ತು ಮಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಸಂಸ್ಥೆಯ ವತಿಯಿಂದ ವೈದ್ಯರ ದಿನಾಚರಣೆಯನ್ನ ಸೀನಿಯರ್ ಚೇಂಬರ್ ಉಡುಪಿ ಟೆಂಪಲ್ ಲೀಸನ್ ಮತ್ತು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮಂಗಳೂರು ಸಹಭಾಗಿತ್ವದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಕಾಪು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾ ಸುಬ್ರಾಯ ಕಾಮತ್ ಸೇರಿದಂತೆ ಹಲವು ವೈದ್ಯರನ್ನ ಸನ್ಮಾನಿಸುವುದರೊಂದಿಗೆ ನಾಡಿನ ಎಲ್ಲಾ ವೈದ್ಯರುಗಳಿಗೆ ವೈದ್ಯರ ದಿನದ ಶುಭಾಶಯವನ್ನ ಕೋರಲಾಯಿತು. ಇದೇ ವೇಳೆ ಡಾ ಶ್ರೀಪತಿ ಕಿನ್ನಿಕಂಬಳ ಅವರನ್ನ ಡಾ ಶ್ರೀದೇವಿ ಆರ್ ಭಟ್ ಅವರ ಸಮ್ಮುಖದಲ್ಲಿ ಆಯುಷ್ ಫೆಡರೇಷನ್ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ನ ಪಾಲುದಾರರಾದ ರವೀಂದ್ರ ಶೆಟ್ಟಿ, ಮಾರ್ಕೆಟಿಂಗ್ ಮ್ಯಾನೇಜರ್ ಆದ ಪ್ರಕಾಶ್ ಗಂಗುಳಿ, ಪ್ರೀತಂ, ಸೀನಿಯರ್ ಚೇಂಬರ್ ಉಡುಪಿ ಟೆಂಪಲ್ ಲೀಸನ್ನ ಅಧ್ಯಕ್ಷರಾದ ಸುಕುಮಾರ್, ಸದಸ್ಯರುಗಳಾದ ವಿಜಯಕುಮಾರ್ ಉದ್ಯಾವರ, ನವೀನ್ ಆಮೀನ್, ಗಂಗಾಧರ್, ರೇಖಾ ಸುಶೇಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಡುಪಿ.